ಸ್ವಾಮಿ ವಿವೇಕಾನಂದ ಜಯಂತಿಯ ಹಿನ್ನೆಲೆಯಲ್ಲಿ ಉಡುಪಿಯ ಟೌನ್ ಹಾಲ್ನಲ್ಲಿ ಸಾರ್ವರ್ಕರ್ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಕೂರ್ಮ ಬಳಗ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ವೀರ ದಾಮೋದರ ಸಾರ್ವರ್ಕರ್ ಅವರ ಮೊಮ್ಮಗ ಸಾತ್ಯಕಿ ಸಾರ್ವರ್ಕರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಡಾಕ್ಟರ್ ಸಂದೀಪ್ ಬಾಲಕೃಷ್ಣನ್ ಸಾರ್ವರ್ಕರ್ ಜೀವನ ಮತ್ತು ಸಾಧನೆ, ಸ್ವಾತಂತ್ರ್ಯ ಹೋರಾಟ, ಅಂಡಮಾನ್ ಜೈಲಿನಲ್ಲಿ ಅನುಭವಿಸಿದ ಕಷ್ಟ, ಸದ್ಯ ಚರ್ಚೆಗೆ ವಸ್ತುವಾಗಿರೋ ಸಾರ್ವರ್ಕರ್ ಬಗ್ಗೆ ಸಂವಾದ ನಡೆಸಿದರು. ಸಾರ್ವರ್ಕರ್ ಬಗೆಗಿನ ಜನರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಉಡುಪಿಯ ಕಲಾವಿದ ಮಹೇಶ್ ಮಲ್ಪೆ ರೂಬಿಕ್ ಕ್ಯೂಬ್ ಆರ್ಟ್ ಮೂಲಕ ಸಾರ್ವರ್ಕರ್ ಅವರ ಕಲಾಕೃತಿಯನ್ನು ರಚನೆ ಮಾಡಿದ್ದು. ಸಾರ್ವರ್ಕರ್ ಕುರಿತಾದ ಸಂಗೀತ ಮತ್ತು ದೇಶಭಕ್ತಿಯ ನೃತ್ಯ ಕಾರ್ಯಕ್ರಮ ಸಾಹಿತ್ಯ ಕಾರ್ಯಕ್ರಮದ ನಡುವೆ ನೆರವೇರಿತು. ಜನಪ್ರತಿನಿಧಿಗಳು, ಸಾರ್ವರ್ಕರ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದರು.